ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇದರ ಪುತ್ತೂರು ತಾಲೂಕು ಸಮಿತಿ ನಿನ್ನೆ ರಚನೆಯಾಗಿದೆ. ಈ ರಚನಾ ಸಭೆಯು ಪುತ್ತೂರಿನ ರೋಟರಿ ಟ್ರಸ್ಟ್ ಹಾಲ್ನಲ್ಲಿ ನಡೆದಿದ್ದು, ನೂತನ ಸಮಿತಿಯ ಅಧ್ಯಕ್ಷರಾಗಿ ಸುದ್ದಿ ಬಿಡುಗಡೆಯ ಸಂತೋಷ್ ಕುಮಾರ್ ಶಾಂತಿನಗರ, ಪ್ರಧಾನ ಕಾರ್ಯದರ್ಶಿಯಾಗಿ ಕಹಳೆ ನ್ಯೂಸ್ ಕೇಬಲ್ ಟಿವಿಯ ಗಣೇಶ್ ಕೆ ಆಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷರಾಗಿ ಕಹಳೆ ನ್ಯೂಸ್ ಕೇಬಲ್ ಟಿವಿಯ ನಿಶಾಂತ್ ಬನ್ನೂರು ಹಾಗೂ ರಾಮದಾಸ್, ಕೋಶಾಧಿಕಾರಿಯಾಗಿ ಅನೀಶ್, ಜೊತೆ ಕಾರ್ಯದರ್ಶಿಯಾಗಿ ಚೈತ್ರಾ ಬಂಗೇರ ಹಾಗೂ ರಾಜಶೇಖರ್ ಅವರು ಆಯ್ಕೆಯಾಗಿದ್ದಾರೆ. ಇದರ ಜೊತೆಗೆ ಕಾರ್ಯಕಾರಿಣಿ ಸಮಿತಿಗೆ ಕಹಳೆ ನ್ಯೂಸ್ ಕೇಬಲ್ ಟಿವಿಯ ಭರತ್ ಬಲ್ನಾಡು ಹಾಗೂ ಸುಮಿತ್ರಾ ಬಿ ಆಯ್ಕೆಯಾಗಿದ್ದಾರೆ. ಈ ನೂತನ ಸಮಿತಿಯ ಸಭೆಯು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ತಾರನಾಥ್ ಗಟ್ಟಿ ಕಾಪಿಕಾಡು ಅವರ ನೇತೃತ್ವದಲ್ಲಿ ನಡೆದಿದ್ದು, ಈ ವೇಳೆ ವಿ4 ನ್ಯೂಸ್ನ ಲಕ್ಷ್ಮಣ್ ಕುಂದಾರ್ ಉಪಸ್ಥಿತರಿದ್ದರು. ನಾವು ಯಾರೊಬ್ಬರಿಗೆ ಮಾತಾಡಬಹುದು, ವೆಬ್ಬರ್ ಕಿಶನ್ ಅಂತ ಇಲ್ಲ, ಅವನು ಟಿವಿಯಲ್ಲಿ ಕೆಲಸ ಮಾಡ್ತಾವನಾಗಿರ್ಬೇಕು ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಕೆಲಸ ಮಾಡಿದವನಾಗಿರ್ಬೇಕಂತ. ಯಾಕಂತೇಳಿದ್ರೆ ಎಲ್ಲರಿಗೂ ಗೊತ್ತು, ಇದು ನಾವು ಈಗ ಇರುವಂಥದ್ದು ಡಿಜಿಟಲ್ ಯುಗ. ಸೊ ಹಾಗಾಗಿ ಇದು ಕೇವಲ ಪತ್ರಿಕೆಯಲ್ಲಿ ಕೆಲಸ ಮಾಡುವವರು ಮಾತ್ರ ಪತ್ರಕರ್ತರು, ಕೇವಲ ಸ್ಯಾಟಲೈಟ್ ಟಿವಿಯಲ್ಲಿ ಕೆಲಸ ಮಾಡುವವರು ಮಾತ್ರ ಪತ್ರಕರ್ತರು ಅಂತ ತಿಳ್ಕೊಂಡ್ರೆ ಇರ್ರಿಲೆವೆಂಟ್ ಇಶ್ಯೂ. ಸೊ ಹಾಗಾಗಿ ಯಾಕಂತ ಹೇಳಿದ್ರೆ ಈಗ ಪ್ರತಿ ಊರಲ್ಲಿ ಅಥವಾ ಒಂದು ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಹೊಸ ಹೊಸ ಡಿಜಿಟಲ್ ಮೀಡಿಯಾಗಳು ಆರಂಭವಾಗಿದೆ ಮತ್ತು ಆರಂಭ ಆಗ್ತಾ ಕೂಡ ಉಂಟು. ಯಾರು ಕನಿಷ್ಠ ಒಂದು ವರ್ಷದಿಂದ ನಿರಂತರವಾಗಿ ಅದನ್ನೇ ಒಂದು ವೃತ್ತಿಯಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ, ಅವರನ್ನೆಲ್ಲ ನಾವು ಈ ಒಂದು ಸಂಘದ ಒಳಗಡೆ ಸೇರಿಸಿಕೊಳ್ತಾ ಇದ್ದೇವೆ. ಸೊ ನಾವೆಷ್ಟೆಲ್ಲ ಒಗ್ಗಟ್ಟಾಗ್ತೀವಿ, ಆಗ ನಮ್ಮ ಭರವಸೆ ಗಟ್ಟಿ ಆಗ್ತದೆ. ಮತ್ತೆ ಆಯಾಯ ತಾಲೂಕಿನಲ್ಲಿ ಅವರಿಗೆ ನಿಮ್ಮ ಇದನ್ನು ನೀವು ಬಲಪಡಿಸಿದ್ರೆ ಬೇರೆ ಬೇರೆ ಫೆಸಿಲಿಟೀಸ್ಗಳನ್ನು ನೀವು ತರಬಹುದು. ನಮ್ಮಿಂದಲೇ ಎಲ್ಲವನ್ನು ನಾವು ಕರ್ನಾಟಕ ಸ್ಟೇಟಿಂದ ನಾವು ತಗೊಳ್ಬಹುದು, ಹಾಗೇನಿಲ್ಲ. ಅಲ್ಲಿಂದ ಬರುವಂಥದ್ದು ಬರ್ಬೋದು, ಡಿಸ್ಟಿಕ್ಕಿಂದ ನಮ್ಮಿಂದ ನಿಮಗೆ ಬರುವಂಥದ್ದು ಬರ್ಬೋದು, ಅಥವಾ ನೀವೇ ಲೋಕಲ್ ಆಗಿ ಸ್ಥಳೀಯ ಆಡಳಿತದ ಜೊತೆಗೆ ಇಟ್ಕೊಂಡು ನಿಮ್ಮ ನೀವು ಬಲಪಡಿಸಬಹುದು. ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಆಗುವಂಥದ್ದೆಲ್ಲ ನೀವು ನೋಡ್ತೀವಿ. ಆಗ ನಾವು ಸಿಂಗಲ್ ಆಗಿರುವಾಗ ನಮ್ಮ ಸಿಂಗಲ್ ಆಗ್ಲಿಕ್ಕೆ ಬಿಡಬಾರ್ದು, ನಾವು ಒಟ್ಟಾಗಬೇಕು. ಈ ಪರಿಸ್ಥಿತಿ ಎಲ್ಲ ಹಾಗೆ ಇದೆ. ಅದು ಯಾವ ವಿಷಯದಲ್ಲಿ ಸೇರ್ಬೋದು, ಯಾವುದೇ ಒಂದು ಚಿಕ್ಕ ವಿಷಯ ಸಹ ದೊಡ್ಡದಾಗ್ತದೆ. ಸೊ ಇದರಲ್ಲಿ ನಾವು ಒಟ್ಟಿಗಾಗಿ ಬೆಳಿಲಿಕ್ಕೆ ಆಗ್ತದೆ. ಮತ್ತೊಂದು ಈ ಕಾರ್ಡ್ ಇರೋದ್ರಿಂದ ಎಲ್ರಿಗೂ ಒಂದು ಬಲನೆ, ಅದು ನಿಮಗೆ ಗೊತ್ತಿದೆ. ಬೇರೆಯವ್ರ ಹತ್ರ ಬೇಡಿಕೊಂಡಿರ್ತಾರೆ, ನಮ್ಮ ಹತ್ರ ಎಲ್ಲ ನನಗೊಂದು ವಿ4 ಕಾರ್ಡ್ ಕೊಡಿ ಅಂತ. ನಾನು ಅದನ್ನೆಲ್ಲ ಮಾಡ್ಲಿಕ್ಕೆ ಇಲ್ಲಿವರೆಗೆ ಹೋಗಿಲ್ಲ. ಬಟ್ ನಮ್ಮ ಸಂಸ್ಥೆಯಲ್ಲಿದ್ದ ಪ್ರತಿಯೊಬ್ಬರನ್ನು ಇದಕ್ಕೆ ನಾನು ಇದೇ ನಮ್ಮ ಯೂನಿಯನ್ ಅಲ್ಲಿ ಇದ್ದಾರೆ ಅಥವಾ ಆ ಯೂನಿಯನ್ ಅಲ್ಲಿ ಇದ್ದಾರೆ. ನಮ್ಮಲ್ಲಿ ಮತ್ತೆ 2 ಯೂನಿಯನ್ ಅಲ್ಲಿ ಇದ್ದವರು ಇದ್ದಾರೆ.